ನ್ಯೂಸ್ಗೆ ಸ್ವಾಗತ. ನನ್ನ ಭಾಗ್ಯಷ್ಟ ಸುನ್ಗಾರ್. ಚಿಕ್ಕೋಡಿ ಶಾಸಕರು ಜಿಲ್ಲಾ ಮಂತ್ರಿಗಳು ಬಂದಾಗ ಪ್ರತ್ಯಕ್ಷವಾಗ್ತಾರೆ, ಆದ್ರೆ ಪಕ್ಷದ ಯಾವುದೇ ಕಾರ್ಯಕ್ರಮಗಳಿಗೆ ಬರೋದಿಲ್ವಲ್ಲ ಎಂಬ ಮಾಧ್ಯಮದವರ ಪ್ರಶ್ನೆಗೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿರುವ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಮೊದಲಿನಿಂದಲೂ ಸ್ವಲ್ಪ ಸ್ಪೆಷಲ್ ಎಂದಿದ್ದಾರೆ. ಚಿಕ್ಕೋಡಿಯಲ್ಲಿ ಮಾತನಾಡಿದ ಅವರು, ಕಳೆದ 30 ವರ್ಷಗಳಿಂದ ಹುಕ್ಕೇರಿ ಕುಟುಂಬ ಪಕ್ಷ ಸಂಘಟನೆಯಿಂದಲೇ ದೂರ ಉಳಿದಿದೆ. ಸ್ಥಳೀಯ ಮಟ್ಟದ ಪದಾಧಿಕಾರಿಗಳು ಬಂದಿದ್ದಾರೆ, ಅವರೊಂದಿಗೆ ಚರ್ಚಿಸುತ್ತೇವೆ ಎನ್ನುವ ಮೂಲಕ ಪರೋಕ್ಷವಾಗಿ ಹುಕ್ಕೇರಿ ಕುಟುಂಬದ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಎಲ್ಲೆಲ್ಲಿ ನಮಗ ಸರ್ಕಾರನ ಎಚ್ಚರಿಸುವಂತ ಕೆಲಸ ಮಾಡಬೇಕು ಅದನ್ನ ಮಾಡ್ತಾರೆ. ಜಸ್ಟ್ ಈಗ ಕೆಲವು ಮನೆಗಳ ಮತ್ತೆ ಬಿದ್ದಿದ್ದಾವೆ, ಮತ್ತೆ ಬೇರೆ ಕೋವಿಡ್ ಕಿಟ್ ಹಗರಣ, ಈ RTO ವಿಷಯಗಳನ್ನ ಬರುವಂತ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ. ಸರ್, ಈಗ ನಮ್ಮ ಸ್ಥಳೀಯ ಶಾಸಕರು ಉಸ್ತುವಾರಿ ಸಚಿವರು ಬಂದಾಗ ಅವ್ರ ಜೊತೆ ಕಾಣಿಸ್ಕೊಳ್ತಾರೆ, ಆದ್ರೆ ಇಲ್ಲಿ ಕಾಂಗ್ರೆಸ್ ಸಭೆಗಳಿದ್ದಾಗ ಯಾವಾಗೂ ಕಾಣಿಸೋದಿಲ್ಲ. ಏನ್ ವಿಷಯ? ಅವ್ರು ಯಾವಾಗ ಬಂದೇ ಇಲ್ಲ, ಅವರು ಸ್ಪೆಷಲ್ ಅದಾರ, ಏನು ಮಾಡ್ಲಿಕ್ಕಾಗಲ್ಲ. ಮುಂಚೆನೂ ಕೂಡ ಬಂದಿಲ್ಲ, ಅವ್ರು ಅದಕ್ಕೇನು ವಿಶೇಷ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವ್ರು ಯಾವಾಗ ಬಂದೇ ಇಲ್ಲ, ಅವರು ಸ್ಪೆಷಲ್ ಅದಾರ, ಏನು ಮಾಡ್ಲಿಕ್ಕಾಗಲ್ಲ. ಮುಂಚೆನೂ ಕೂಡ ಬಂದಿಲ್ಲ, ಅವ್ರು ಅದಕ್ಕೇನು ವಿಶೇಷ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವ್ರು ಯಾವಾಗ ಬಂದೇ ಇಲ್ಲ, ಅವರು ಸ್ಪೆಷಲ್ ಅದಾರ, ಏನು ಮಾಡ್ಲಿಕ್ಕಾಗಲ್ಲ. ಮುಂಚೆನೂ ಕೂಡ ಬಂದಿಲ್ಲ, ಅವ್ರು ಅದಕ್ಕೇನು ವಿಶೇಷ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವರು ಪಾರ್ಟಿ ಸಂಘಟನೆಯಲ್ಲಿ ಅಷ್ಟು ಜಾಸ್ತಿ ಇನ್ವಾಲ್ವ್ ಆಗಿಲ್ಲ. ಈಗೇನು ಹೊಸದೇನಲ್ಲ, 30 ವರ್ಷದಿಂದ ನಾವು ಕಾಂಗ್ರೆಸ್ ಬರೋಕ್ಕಿಂತ ಮುಂಚಿನ ಸಿಸ್ಟಮ್ ಹಂಗೆ ಇದೆ. ಈಗ ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ನಮ್ಮ ಮಾಡ್ತೀವಿ, ಅವ್ರು ಇರ್ತಾರೆ, ಅವ್ರಿಗೆ ಬ್ಲಾಕ್ ಅಧ್ಯಕ್ಷ ಬಂದಿರ್ತಾರೆ, ಅವ್ರ ಜೊತೆ ಸಭೆ ಮಾಡ್ತೀವಿ. ಸರ್, ಅಧ್ಯಕ್ಷರ ಪ್ರವಾಸ ಬೆಳಗಾವಿ ಜಿಲ್ಲೆಗೆ ಯಾವ ಪ್ಲೇಸ್ ಇದೆ ಸರ್? ಅದು ಗೋಕಾಕದಲ್ಲಿ ಹೆಚ್ಚು ಎಫೆಕ್ಟ್ ಆಗಿದೆ ಫ್ಲಡ್ ಮೊನ್ನೆ. ಅದಾದ ನಂತರ ಇನ್ನೊಂದು ಮೆಳವಂಕಿ ಅಂತ ಊರಿಗೆ ಹೋಗ್ತಾ ಇದ್ವಿ. ಅದಾದ ನಂತರ ನಾಡ್ದವ್ರು ಜಮಖಂಡಿ, ಮುಧೋಳು, ನಾಡ್ದು ಬುಧವಾರ ಆ ಥರ 2 ಜಿಲ್ಲೆ ಕ್ರಾಸ್ ಮಾಡ್ತಿದ್ದಾರೆ. ಚಿಕ್ಕೋಡಿ ಭಾಗದಲ್ಲಿ ಇಲ್ಲ, ಯಾಕಂದರೆ ಇಲ್ಲಿ ಅಷ್ಟು ಇನ್ನೂ ಎಫೆಕ್ಟ್ ಆಗಿಲ್ಲ ಅಂತ ಗೊತ್ತಿಲ್ಲ. ಜಾಸ್ತಿ ಡ್ಯಾಮೇಜ್ ಆಗಿದ್ದು ಗೋಕಾಕು ಮತ್ತು ಅಲ್ಲಿ ಘಟಪ್ರಭ ಜಾಸ್ತಿ ಫ್ಲಡ್ ಬಂತದು. ಈ ಸಲ 1ನೇ ಹಂತದಲ್ಲಿ ಅಲ್ಲಿ ಮಾಡ್ತಾರೆ, 2ನೇ ಹಂತದಲ್ಲಿ ಬೇಕಾದ್ರೆ ಅವಶ್ಯಕತೆ ಇಲ್ಲಿಗೂ ಟೂರ್ ಮಾಡಿಸ್ತೀವಿ.